ಶುಚಿಯಾದ ರುಚಿಯಾದ ಎಲ್ಲ ಶೈಲಿಯ ಫುಡ್ ಐಟಮ್ಸ್ಗಳು ಇಲ್ಲಿದೆ. ಒಂದ್ಸಲ ತಿಂದ್ರೆ ಬಾಯಲ್ಲಿ ರುಚಿ ಹಾಗೆಯೇ ಉಳಿದ್ಬಿಡುತ್ತೆ. ಮತ್ತೆ ಇಲ್ಲಿಗೆ ಬಂದು ಖಾದ್ಯಗಳನ್ನ ಸವಿಯಬೇಕೆನಿಸುತ್ತೆ. ಇಲ್ಲಿದೆ ಕರಾವಳಿ ಶೈಲಿ, ಉತ್ತರ ಭಾರತೀಯ ಶೈಲಿ ಹಾಗೂ ಚೈನೀಸ್ ಶೈಲಿಯ ಫುಡ್ ಐಟಮ್ಸ್ಗಳಿವೆ. ಹಾಗಾದ್ರೆ ಅಂಥ ರೆಸ್ಟೋರೆಂಟ್ ಎಲ್ಲಿದೆ? ನಿಮ್ಗೂ ಹೋಗ್ಬೇಕಾ? ಹಾಗಾದ್ರೆ ಇಲ್ಲಿದೆ ನೋಡಿ ಫುಲ್ ಡೀಟೇಲ್ಸ್. ಮಂಗಳೂರು ನಗರದ ಕೆಎಸ್ ರಾವ್ ರಸ್ತೆಯ ಎಕ್ಸೆಲ್ ಮಿಸ್ಚಿಪ್ ಮಾಲ್ನ ಗ್ರೌಂಡ್ ಫ್ಲೋರ್ನಲ್ಲಿ ಶುಚಿ ರುಚಿಯಾದ ರೆಸ್ಟೋರೆಂಟ್ ಶುಭಾರಂಭಗೊಂಡಿದೆ. ಇಂದು ಮಂಗಳೂರಿನ ಗೋಲ್ಡ್ ಪ್ಯಾಲೇಸ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಅಬ್ದುಲ್ ಖಾದರ್ ರಿಬ್ಬನ್ ಕತ್ತರಿಸುವ ಮೂಲಕ ಉದ್ಘಾಟಿಸಿದ್ರು. ಇದೇ ವೇಳೆ ಅಬ್ದುಲ್ ರೆಹಮಾನ್ ಸಕ್ರಿ ಅವರು ದುವಾ ನೆರವೇರಿಸಿದ್ರು. ಮಂಗಳೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ರಾಯಲ್ ಗಜೇಬೋ ರೆಸ್ಟೋರೆಂಟ್ ಆರಂಭವಾಗಿದೆ. ಗ್ರಾಹಕರಿಗೆ ಇನ್ನಷ್ಟು ರುಚಿಕರವಾದ ಫುಡ್ ಐಟಮ್ಸ್ಗಳನ್ನ ನೀಡಲು ರೆಸ್ಟೋರೆಂಟ್ ಸಜ್ಜಾಗಿದೆ. ಇಲ್ಲಿ ವಿಶಾಲವಾದ ಆಸನದ ವ್ಯವಸ್ಥೆಗಳೊಂದಿಗೆ ಎಸಿ, ನಾನ್ ಎಸಿ ಎರಡು ರೀತಿಯಾದಂತಹ ವ್ಯವಸ್ಥೆಗಳು ಇಲ್ಲಿದೆ. ಗ್ರಾಹಕರ ಅಭಿರುಚಿಗೆ ತಕ್ಕ ರೀತಿಯಲ್ಲಿ ಖಾದ್ಯಗಳನ್ನ ನೀಡಲಾಗುತ್ತಿದೆ ಎಂದು ರಾಯಲ್ ಗಜೇಬೋ ರೆಸ್ಟೋರೆಂಟ್ನ ಪಾಲ್ದಾರರಾದ ನಿಹಾಲ್ ಯುಕೆ ತಿಳಿಸಿದ್ರು. ರೆಸ್ಟೋರೆಂಟ್ ನಿಮ್ಮ ಬಲ್ಲೆ ನಿಖಿಲ್ ಬಲ್ಲೆ ಅದು ಟೇಸ್ಟ್ ಮಾಡ್ಕೊಳ್ಳಿ ಎಂಕಲ ಫುಡ್ ನಿಖಿಲ್ ನಾವು ಒಪಿನಿಯನ್ ಕೊರ್ಲೆ ಎಂಚ ಉಂಟು ಬಂದು ಎಂಕಲ ಸಪೋರ್ಟ್ ಎಂಕಲಿಗೆ ಮಸ್ತ್ ಅವಶ್ಯ ಉಂಟು. ಕರಾವಳಿ ಶೈಲಿಯ ಖಾದ್ಯಗಳು, ಸೀ ಫುಡ್ಗಳನ್ನೊಳಗೊಂಡಂತೆ ಚೈನೀಸ್ ಫುಡ್ಗಳು ಕೂಡ ಲಭ್ಯವಿದೆ. ಕರಾವಳಿಯ ಖಾದ್ಯಗಳಿಗೆ ಹೆಚ್ಚಿನ ಒತ್ತು ನೀಡುವ ನಿಟ್ಟಿನಲ್ಲಿ ತವಾ ಫ್ರೈ, ಪುಳಿಮುಂಚಿ, ಗೀ ರೋಸ್ಟ್ ಮತ್ತು ಅರೇಬಿಯನ್ ಶೈಲಿಯ ಗ್ರಿಲ್, ಶಾರ್ಮಾ, ವೆರೈಟಿ ಶೈಲಿಯ ಫುಡ್ಗಳು, ಮಟ್ಕಾ, ಬಿರಿಯಾನಿ ಸೇರಿದಂತೆ ಗ್ರಾಹಕರಿಗೆ ಶುಚಿ ರುಚಿಯಾದ ಖಾದ್ಯಗಳನ್ನು ಸವಿಯಬಹುದು ಎಂದು ರಾಯಲ್ ಗಜೇಬೋ ರೆಸ್ಟೋರೆಂಟ್ನ ಪಾಲ್ದಾರರಾದ ಶಬೀರ್ ಹೇಳಿದ್ರು. ಮ್ಯಾಂಗ್ಳೂರಲ್ಲಿ ಹೊಸ ರೆಸ್ಟೋರೆಂಟ್ ಸ್ಟಾರ್ಟ್ ಮಾಡ್ಕೊಂಡಲ್ಲಿ ಪಂಡ ರೆಸ್ಟೋರೆಂಟ್ ಒಂದು ಸ್ಪೆಷಲಿಸ್ಟ್ ಪಂಡ ಫಿಶ್ ಒಂದು ಸ್ಪೆಷಲಿಸ್ಟ್ ಐದು ಫಿಶ್ ಒಟ್ಟಿಗೆ ಎಂಟು ತಂದೂರಿನ ಸ್ಪೆಷಲಿಸ್ಟ್ ಉಂಟು. ఒక ಐತೊಟ್ಟಿಗೆ ಎಂಟು ಚೈನೀಸ್ಲ ಉಂಟು. ఒక ಸೌತ್ ಇಂಡಿಯನ್ಗೆ ಜಾಸ್ತಿ ಪ್ರಿಫರೆನ್ಸ್ ಬರೋದಿಲ್ಲ. ಸೌತ್ ಇಂಡಿಯನ್ ಸ್ಪೆಷಲ್ ಉಂಟು, ತಾವು ಉಂಟು ಸ್ಪೆಷಲ್. ఒక పులిముచ్చిన స్పెషల్ అది, ఒక గీ రోస్ట్ ಒಂದು ಸ್ಪೆಷಲ್ ಅದು ಉಂಟು. ఒక ಎಂಟು ಮುಲ್ಪ ಒಂದು ಅರೇಬಿಯನ್ ಟಚ್ ಒಂದು ಗ್ರಿಲ್ ಸ್ಪೆಷಲ್ ಆಗೋದಿಲ್ಲ. ఒక షవర్మాలో వెరైటీ స్పెషల్ కాదు, ఒక గైఫర్ స్టైಲ್. ఒక ನನ್ನ ಬಗ್ಗೆ ಜಾಸ್ತಿ ಎಂಕ್ಲು ಪ್ರಿಫರೆನ್ಸ್ ಸೌತ್ ಇಂಡಿಯಾ ಬರೋದಿಲ್ಲ. ಊರ್ದಲ್ಲಿ ಎಂಕ್ಲು ಜಾಸ್ತಿ ಅದು ಒಂದು ಎಂಕ್ಲಿಗೆ ರೆಸ್ಪಾನ್ಸ್ ಬರೋದಿಲ್ಲ. ಇನ್ನು ಎಂಚ ಎಂಕ್ಲು ನಾಲೊಂದು ರೆಸ್ಟೋರೆಂಟ್ ಓಪನ್ ಮಾಡ್ತಾರೆ. ಉದ್ಘಾಟನಾ ಸಮಾರಂಭದಲ್ಲಿ ರಾಯಲ್ ಗಜೇಬೋ ರೆಸ್ಟೋರೆಂಟ್ನ ಪಾಲ್ದಾರರಾದ ನೌಶಾದ್ ಯುಕೆ, ಮಂಗಳೂರಿನ ಗೋಲ್ಡ್ ಪ್ಯಾಲೇಸ್ನ ಪಾಲುದಾರರಾದ ಮೊಹಮ್ಮದ್ ಸೂಫಿ ಇನ್ನಿತರರು ಭಾಗಿಯಾಗಿದ್ರು. ಮಂಗಳೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಆರಂಭಗೊಂಡಿರುವ ರಾಯಲ್ ಗಜೇಬೋ ರೆಸ್ಟೋರೆಂಟ್ನಲ್ಲಿ ಸೌತ್ ಇಂಡಿಯನ್ ಫುಡ್, ನಾರ್ತ್ ಇಂಡಿಯನ್ ಫುಡ್, ಚೈನೀಸ್, ಅರೇಬಿಯನ್ ಸೇರಿದಂತೆ ಗ್ರಾಹಕರಿಗೆ ಉತ್ತಮವಾದ ಫುಡ್ಗಳನ್ನು ನೀಡಲು ಸಜ್ಜಾಗಿದೆ. ನಾಗೇಶ್ ಕಾವೂರು, ವಿ4 ನ್ಯೂಸ್ 24/7 ಮಂಗಳೂರು.